ದರೋಡೆ ಪ್ರಕರಣದ 11 ಆರೋಪಿಗಳ ಮಾಹಿತಿ ನೀಡಿದವರಿಗೆ ಬಹುಮಾನ. ಪಣಂಬೂರು ಪೊಲೀಸರ ಮನವಿ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಪಣಂಬೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದರೋಡೆ ಪ್ರಕರಣ ಸಂಬಂಧ ತಲೆಮರೆಸಿಕೊಂಡಿರುವ 11 ಆರೋಪಿಗಳ ಪತ್ತೆಗೆ ಮಂಗಳೂರು ನಗರ ಪೊಲೀಸರು ಸಾರ್ವಜನಿಕರ ಸಹಕಾರ ಕೋರಿದ್ದಾರೆ. ಆರೋಪಿಗಳ ಬಗ್ಗೆ ಮಾಹಿತಿ ನೀಡುವವರಿಗೆ ಸೂಕ್ತ ಬಹುಮಾನ ನೀಡಲಾಗುವುದು ಹಾಗೂ ಮಾಹಿತಿ ನೀಡುವವರ ಗುರುತನ್ನ ಗೌಪ್ಯವಾಗಿಡಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪಣಂಬೂರು ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ 84/2026ರಲ್ಲಿ ಭಾರತೀಯ ನ್ಯಾಯ ಸಂಹಿತೆ 2023ರ ಕಾಲಂ 310(2), 311, 324(2), 137(2), 126(2) ಹಾಗೂ ಕರ್ನಾಟಕ ಸಾರ್ವಜನಿಕ ಆಸ್ತಿ ನಷ್ಟ ತಡೆ ಕಾಯ್ದೆ ಕಾಲಂ 2B ಅಡಿಯಲ್ಲಿ ದಾಖಲಾಗಿರುವ ದರೋಡೆ ಪ್ರಕರಣದಲ್ಲಿ ಈ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಪೊಲೀಸರು ಪ್ರಕಟಿಸಿರುವ ಆರೋಪಿಗಳ ವಿವರ ಹೀಗಿದೆ. ಶಿಜಿನ್ ಗಂಗಾಧರನ್, ತಂದೆ ಗಂಗಾಧರನ್ ಕುಣೀಲ್ ಹೌಸ್, ಪಲ್ಲೂರ್ ಪೋಸ್ಟ್, ನಲುತ್ತಾರ, ಮಾಹೆ ಜಿಲ್ಲೆ, ಪುದುಚೇರಿ. ಶ್ರೀರಾಗ್ ಪಾಲೋಟು ಕಾವಿಲ್, ತಂದೆ ಭಾರ್ಗವನ್ ಪಾಲೋಟು ಕಾವಿಲ್, ಎಲ್ಲತ್ತು വളപ്പിൽ ಹೌಸ್, ಕನ್ನಪುರಂ, ತಾವಂ ಪೋಸ್ಟ್, ಚೆರುಗುನ್ನು, ಕೇರಳ. ಉಬೈದ್ MN ಅಲಿಯಾಸ್ ಉಬ್ಬಿ, ಬೇಗೂರು ಪೋಸ್ಟ್, ಪೊನ್ನಂಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಫಿರೋಜ್ ಮೊಯ್ದು ಅಬ್ಬಾಸ್, ತಂದೆ ಅಬ್ಬಾಸ್ ಮೊಯ್ದು ಕೈಚೂರು, 90 ಮನೆ, ಹಾಕತ್ತೂರು ಪೋಸ್ಟ್, ಮಡಿಕೇರಿ ಗ್ರಾಮಾಂತರ. ಅತುಲ್ ಅಂಜರಕಂಡಿ, ಕಣ್ಣೂರು, ಕೇರಳ. ಮಿಥುನ್ ಲಾಲ್ 30, ತಂದೆ ಸುರೇಶನ್ ವಿ, ವಯಕ್ಕಾಡಿ ಹೌಸ್, ಬೀಚ್ ರೋಡ್, ಏತಕ್ಕಾಡ್, ಕಣ್ಣೂರು ಜಿಲ್ಲೆ, ಕೇರಳ. ಜಿಯಾದ್ 30, ತಂದೆ ಶಾಜಹಾನ್, ಮಾಪಿಳತ್ತೋಡು, ಬೇಗೂರು ಕೊಲ್ಲಿ ಗ್ರಾಮ, ಪೊನ್ನಂಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಅಜೀರ್ ತಾರಾಯಿಲ್ ಪೀಡಿಗೆയിൽ, ತಂದೆ ಇಬ್ರಾಹಿಂ ಕುಟ್ಟಿ, ಪುದಿಯ ಪರಂಬತ್ತು, ತಾರಾಯಿಲ್ ಪೀಡಿಗ, ಮತ್ತೂಲ್ ಹೌಸ್, ಪഴങ്ങടി, ಕೇರಳ. ಜಮೀರ್ ಅಲಿ ಅಬ್ದುಲ್ಲಾ, ತಂದೆ ಅಬ್ದುಲ್ಲಾ, ಚನಿವಾಡು ಗ್ರಾಮ, ಬೇಗೂರು ಪೋಸ್ಟ್, ಪೊನ್ನಂಪೇಟೆ, ಕೊಡಗು ಜಿಲ್ಲೆ. ವೈಶಾಖ್ ಅಂಜರಕಂಡಿ, ಕಣ್ಣೂರು, ಕೇರಳ. ಆಸಿರ್ ಪಯ್ಯನ್ನೂರು, ಕಣ್ಣೂರು, ಪ್ರಣವ್, ಕೇರಳ ಹಾಗೂ ವಿಜಿಲ್ ಅಂಜರಕಂಡಿ, ಕಣ್ಣೂರು ಅವರು ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಆರೋಪಿಗಳ ಪಟ್ಟಿಯಲ್ಲಿದ್ದಾರೆ. ಈ ಆರೋಪಿಗಳ ಬಗ್ಗೆ ಮಾಹಿತಿ ಇದ್ದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್, ಪಣಂಬೂರು ಪೊಲೀಸ್ ಠಾಣೆ, ಮೊಬೈಲ್ ಸಂಖ್ಯೆ 9480805331, ಪೊಲೀಸ್ ಉಪನಿರೀಕ್ಷಕರು, ಮೊಬೈಲ್ ಸಂಖ್ಯೆ 9480805355, ಪಣಂಬೂರು ಪೊಲೀಸ್ ಠಾಣೆ, ದೂರವಾಣಿ ಸಂಖ್ಯೆ 082422202530 ಅಥವಾ ಮಂಗಳೂರು ನಗರ ಪೊಲೀಸ್ ನಿಯಂತ್ರಣ ಕೊಠಡಿ, ಮೊಬೈಲ್ ಸಂಖ್ಯೆ 9480802300, ದೂರವಾಣಿ ಸಂಖ್ಯೆ 082422222800ಗೆ ಮಾಹಿತಿ ನೀಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ.